ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲೂ ಇಂದು ಮಹಾಶಿವರಾತ್ರಿ ಸಂಭ್ರಮ. ಇಂದು ಮುಂಜಾನೆಯಿಂದಲೇ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಶಿವದೇವರಿಗೆ ಪ್ರಾರ್ಥನೆ, ಪೂಜೆ ಸಲ್ಲಿಸಿ ಪುನೀತರಾದರು. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಬೆಳಗ್ಗೆ 9:30ಕ್ಕೆ ಉಮಾಮಹೇಶ್ವರ ಹೋಮ, ಮಹಾರುದ್ರಾಭಿಷೇಕ, ಶತಸಿಯಳಾಭಿಷೇಕ, ಮಹಾಪೂಜೆ ನಡೆಯಿತು. समाभासं रविपुत्रं यमाग्रजम्। ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಅದ್ಭುತ ಸಂದೇಶವನ್ನು ನೀಡಿದಂತಹ ಬ್ರಹ್ಮ ಶ್ರೀ ನಾರಾಯಣ ಗುರುಗಳಿಂದ 110 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಂತಹ ಶ್ರೀ ಗೋಕರ್ಣನಾಥ ಕ್ಷೇತ್ರದ ವರ್ಷಾವಧಿ ಜಾತ್ರೆ ಹಾಗೆ ಮಹಾಶಿವರಾತ್ರಿ ಉತ್ಸವ ಒಟ್ಟೊಟ್ಟಿಗೆ ನಡೆಯುವಂಥದ್ದು. ಹಾಗೆಯೇ ಈ ಬಾರಿಯೂ ಕೂಡ ಮೊನ್ನೆ ಫೆಬ್ರವರಿ 24ರಂದು ಧ್ವಜಾರೋಹಣದೊಂದಿಗೆ ಈ ಕಾರ್ಯಕ್ರಮ ಆರಂಭಗೊಂಡಿದೆ. ಬಹಳ ಶ್ರದ್ಧಾಪೂರ್ವಕವಾಗಿ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಈ ದಿವಸ ವಿಶೇಷವಾಗಿ ಮಹಾಶಿವರಾತ್ರಿಯ ಪ್ರಯುಕ್ತ
ಬೆಳಿಗ್ಗೆ ಉಮಾಮಹೇಶ್ವರಿ ಹೋಮ, ಹಾಗೆ ಕಲಶ ಪೂಜೆ, ಸಿಯಳಾಭಿಷೇಕ, ಹಾಗೆ ಮಹಾರುದ್ರಾಭಿಷೇಕ ಹಾಗೂ ಮಹಾಪೂಜೆ ಈಗಾಗಲೇ ನಡೆದಿದೆ. ಸಂಜೆ 8 ಗಂಟೆಗೆ ಸರಿಯಾಗಿ ಮಹಾರಥೋತ್ಸವ, ಸೇವಾ ರಥೋತ್ಸವ ಜರಗಲಿಕ್ಕಿದೆ. ಹಾಗೆ 10 ಗಂಟೆಗೆ ವಿಷ್ಣು ಬಲಿ ಉತ್ಸವ ಜರಗಲಿಕ್ಕಿದೆ. ಹಾಗೆ 1 ಗಂಟೆಗೆ ರಾತ್ರಿಗೆ ಸರಿಯಾಗಿ ಶಿವಬಲಿ ಉತ್ಸವ, ಜಾಗರಣೆ, ಕಟ್ಟೆಪೂಜೆ ನಡೀಲಿಕ್ಕಿದೆ. ಇದರೊಂದಿಗೆ ಸಂಜೆ 5:30 ಗಂಟೆಯಿಂದ ಸಂತೋಷಿ ಕಲಾ ಮಂಟಪದಲ್ಲಿ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರಗಲಿಕ್ಕಿದೆ. 6:30 ಗಂಟೆಗೆ ನಮ್ಮ ವಿಶೇಷವಾಗಿ 7:30 ಗಂಟೆಗೆ ವಿಶ್ವ ಮಹಿಳಾ ತಂಡದಿಂದ ನೃತ್ಯ ರೂಪಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದರ ನಂತರ ಭರತನಾಟ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ನಂತರ ಸ್ವರ ಆರ್ಕೆಸ್ಟ್ರಾ ತಂಡದವರಿಂದ ಭಕ್ತರ ಸಮಂಜರಿ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಜಾಗರಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸೇವಾದಳದ ತಂಡದವರು ಮಾಡಿದ್ದಾರೆ. ಭಕ್ತಾದಿಗಳೆಲ್ಲರೂ ಕ್ಷೇತ್ರದ ದರ್ಶನ ಮಾಡಿ ಆ ದೇವರ ಆಶೀರ್ವಾದ ಪಡೆದು ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.